ಎಲ್ಲಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಆರೋಗ್ಯದ ದೃಷ್ಟಿಯಿಂದ ತುಂಬಾ ಗಂಭೀರವಾದಂತಹ ಒಂದು ಸಮಸ್ಯೆ ಅಂದರೆ ಅದುವೇ ಕ್ಯಾನ್ಸರ್. ಕ್ಯಾನ್ಸರ್ ಅನ್ನೋ ಪದ ಕೇಳ್ತಿದ್ದ ಹಾಗೆ ಎಲ್ಲರೂ ತಬ್ಬಿಬ್ಬಾಗಿ ಹೋಗ್ತಾರೆ. ಹಾಗಂತ ಈ ಕ್ಯಾನ್ಸರ್ಗೆ ಪರಿಹಾರ ಇಲ್ವಾ, ಚಿಕಿತ್ಸೆ ಇಲ್ವಾ? ಖಂಡಿತವಾಗ್ಲೂ ಇದೆ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಬೇಕು ಅಂತಾದರೆ ಇದರ ಕುರಿತಾಗಿ ಮಾಹಿತಿ ತುಂಬಾ ಮುಖ್ಯ. ಇಂದಿನ ಈ ಸಂಚಿಕೆಯಲ್ಲಿ ಓರಲ್ ಕ್ಯಾನ್ಸರ್ ಕುರಿತಾಗಿ ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಕೀಲ್, ಡಿಪಾರ್ಟ್ಮೆಂಟ್ ಆಫ್ ಓರಲ್ ಪ್ಯಾಥಾಲಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲ ಪ್ರಶ್ನೆ, ಈ ಓರಲ್ ಕ್ಯಾನ್ಸರ್ ಅಂದರೆ ಏನು? ಓರಲ್ ಅಂತ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಬಾಯಲ್ಲಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ ಅಂತ ಕೇಳ್ಕೊಂಡಿದ್ದೀನಿ, ಬಟ್ ಬಾಯಲ್ಲಿ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಅದಂದರೆ ಏನು? ನೋಡಿ, ಓರಲ್ ಕ್ಯಾನ್ಸರ್ ಅನ್ನುವುದು ಭಾರತ ಉಪಖಂಡದಲ್ಲಿ ತುಂಬ ಸಾಮಾನ್ಯವಾದ ಒಂದು ಕ್ಯಾನ್ಸರ್ ಆಗಿರ್ತದೆ. ಟಾಪ್ 3 ಕ್ಯಾನ್ಸರ್ಸಲ್ಲಿ ಒಂದು ಕ್ಯಾನ್ಸರ್ ಆಗಿರ್ತದೆ ಭಾರತ ಉಪಖಂಡದಲ್ಲಿ ಓರಲ್ ಕ್ಯಾನ್ಸರ್. ಇದು ಬಾಯಿಯ ಹಲವಾರು ಭಾಗಗಳಿಗೆ ಕಾಣಿಸ್ಬೋದು. ಅದು ತುಟಿ ಇರ್ಬೋದು, ಒಸಡಿರ್ಬೋದು, ಬಾಯಿಯ ಮೇಲಂಗುಳ ಇರ್ಬೋದು, ನಾಲಿಗೆ ಇರ್ಬೋದು, ಅಥವಾ ಜಾ ಬೋನ್ಸ್ ಇರ್ಬೋದು. ಅದು ಮಾತ್ರವಲ್ಲದೆ ಒಡೊಂಟೋಜೆನಿಕ್ ಟ್ಯೂಮರ್ಸ್, ಅದಾದದು ಹಲ್ಲಿನ ಡೆವಲಪಿಂಗ್ ಟಿಶ್ಯೂಸಿಂದ ಬರುವಂಥ ಕೆಲವು ಟ್ಯೂಮರ್ಸ್ ಜಾ ಬೋನ್ಸ್ನ ಒಳಗಡೆ ಬರುವುದು. ಹೀಗೆ ಹಲವಾರು ಥರದ ಕ್ಯಾನ್ಸರ್ಗಳನ್ನು ಬಾಯಿಯ ಒಳಗಡೆ ಕಾಣಿಸ್ಬೋದು. ಇದು ತುಂಬ ಸಾಮಾನ್ಯವಾದ ಒಂದು ಕ್ಯಾನ್ಸರ್ ಆಗಿದೆ ಭಾರತ ಉಪಖಂಡದಲ್ಲಿ. ಹಾಗಾದರೆ ಭಾರತದಲ್ಲಿ ಇದು ಸಾಮಾನ್ಯವಾದಂಥ ಕ್ಯಾನ್ಸರ್ ಅಂತ ಹೇಳ್ಬೋದಾ? ಹೌದು, ಖಂಡಿತವಾಗ್ಲೂ ಹೇಳ್ಬೋದು. ಹಾಗಾದರೆ ಲಕ್ಷಣ ಹೇಗಿರುತ್ತೆ? ನೋಡಿ, ಬಾಯಿ ಕ್ಯಾನ್ಸರ್ನ ಲಕ್ಷಣ ಅಂದರೆ, ಈಗ ಒಬ್ಬರಿಗೆ ಬಾಯಿಯಲ್ಲಿ ಅಲ್ಸರ್ ಅಥವಾ ಒಂದು ಹುಣ್ಣಾದಾಗ ಅದನ್ನು ಅವರು ದಂತವೈದ್ಯರ ಹತ್ರ ಅಥವಾ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಂಡು ಮಾತ್ರೆ ತಗೊಂಡು 15 ದಿವಸ ಕಳೆದರೂ ಕೂಡ ಅದು ಒಣಗದಿದ್ದಲ್ಲಿ ಅದು ಹೆಚ್ಚಿನ ಸಾಧ್ಯತೆ ಅದು ಒಂದು ಕ್ಯಾನ್ಸರ್ ಆಗಿರಲು ಒಂದು ಸಾಧ್ಯತೆ ಆಗಿರ್ತದೆ. ಅದನ್ನು ನಾವು ಯಾವಾಗಲೂ ಒಂದು ಧೂಮಪಾನ ಮದ್ಯಪಾನ ಮಾಡುವವರಿದ್ದರೆ ಅವರಲ್ಲಿ ಅದು ತುಂಬ ಅಲಾರ್ಮಿಂಗ್ ಸಿಚುವೇಶನ್ ಆಗಿರ್ತದೆ. ಯಾಕೆಂದರೆ ಅದು ಒಂದು ಎಚ್ಚರ ಗಂಟೆ ಆಗಿರ್ತದೆ. ಅವರು ತಕ್ಷಣ ಹೋಗಿ ವೈದ್ಯರನ್ನು ಹೋಗಿ ಭೇಟಿ ನೀಡಬೇಕಾಗ್ತದೆ. ವೈದ್ಯರ ಹತ್ರ ಹೋಗಿ ಅವರು ಸಲಹೆ ಪಟ್ಕೊಂಡು ಅದು ಯಾಕೆ ಒಣಗಿಲ್ಲ, ಏನಾಗಿರ್ಬೋದು. ಬಾಯಿಯಲ್ಲಿ ಬೇರೆ ಹುಣ್ಣುಗಳು ಕೂಡ ನಾವು ನೋಡ್ಬೋದು. ಮೌತ್ ಅಲ್ಸರ್ ಥರ ಎಲ್ಲ ಆಪ್ತಸ್ ಅಲ್ಸರ್ ಅಂತ ನಾವು ಹೇಳ್ತೇವೆ. ಬೇರೆ ಬೇರೆ ರೀತಿಯ ಹುಣ್ಣುಗಳು ಬಾಯಲ್ಲಿ ಬರ್ತವೆ. ಆದರೆ ದೀರ್ಘಕಾಲದ ಆಗಿಯೂ ಅದು ಗುಣಪಡೆದಿದ್ದಾಗ ಬಾಯಿ ಕ್ಯಾನ್ಸರ್ ಹಾಗೆ ಅದು ಒಂದು ಕಾಣಿಸ್ತದೆ, ಅಲ್ಸರ್. ಇದು ಮಾತ್ರವಲ್ಲದೆ ಬೇರೆ ಬೇರೆ ತರಹದ ಸೈನ್ಸ್ ನಾವು ಓರಲ್ ಕ್ಯಾನ್ಸರ್ನ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ಓರಲ್ ಕ್ಯಾನ್ಸರ್ನಲ್ಲಿ ನೋಡ್ಬೋದು. ಹೇಗೆಂದರೆ, ಈಗ ಕೆಲವರಿಗೆ ಸಡನ್ ಆಗಿ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತ ಬರ್ತದೆ. ಮಾತಾಡುವಾಗ ಒಂದು ವಾಯ್ಸ್ನಲ್ಲಿ ಒಂದು ಡಿಫರೆನ್ಸ್ ಇರ್ತದೆ. ಇದು ಮಾತ್ರವಲ್ಲದೆ ಕೆಲವೊಮ್ಮೆ ಬ್ಲೀಡಿಂಗ್ ಗಮ್ಸ್ ಇರ್ತದೆ. ಒಸಡಿನಿಂದ ರಕ್ತ ಬರುವ ಹಾಗೆ, ವಿಪರೀತ ರಕ್ತ ಬರುವ ಹಾಗೆ, ಚಿಕಿತ್ಸೆ ಎಲ್ಲ ತಗೊಂಡ ಮೇಲೂ, ಹಲ್ಲು ಕ್ಲೀನ್ ಮಾಡಿದ ಮೇಲೂ ವಿಪರೀತವಾಗಿ ರಕ್ತ ಬರುವ ಹಾಗೆ ಇರ್ತದೆ. ಮತ್ತು ಕೆಲವರಿಗೆ ಊಟವನ್ನು ನುಂಗಲು ಕಷ್ಟ ಆಗ್ತದೆ. ಕೆಲವರಿಗೆ ಕಿವಿ ನೋವು ಥರ ಕಾಣಿಸ್ತದೆ. ಸೊ ಇದನ್ನೆಲ್ಲ, ಈಗ ಮೊದಲು ಒಂದು ಅಭಿಪ್ರಾಯ ಹೇಗಿತ್ತು ಅಂದರೆ, ಅಜ್ಜಿಯವರು 30 ವರ್ಷ 40 ವರ್ಷ ತಂಬಾಕು ತಿಂದರು, ಸಿಗರೇಟ್ ಸೇದರು, ಅವ್ರಿಗೇನೂ ಆಗಲಿಲ್ಲ. 1 ವರ್ಷದಿಂದ ಚಟವೇನೂ ಇಲ್ಲದೆ ಇದು ಈಗ ಸ್ಟಾರ್ಟ್ ಆಗಿದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಆ ಥರ ಯೋಚನೆ ಮಾಡುವವರಿದ್ದಾರೆ. ಸೊ ಇದು ಯಾವುದೇ ಒಂದು ಲಕ್ಷಣ ಕಂಡುಬಂದಲ್ಲಿ ತಕ್ಷಣ ಹೋಗಿ ವೈದ್ಯರ ಸಲಹೆ ಪಡ್ಕೋಬೇಕು. ಮಂಗಳೂರಿನಂಥ ಜಿಲ್ಲೆಯಲ್ಲಿ ಬೇಕಾದಷ್ಟು ದಂತವೈದ್ಯ ಶಾಲೆ, ಡೆಂಟಲ್ ಸ್ಕೂಲ್ಸ್ ಇದೆ, ಡೆಂಟಲ್ ಕಾಲೇಜಸ್ ಇದೆ. ಸೊ ಇಲ್ಲಿ ಹೋಗಿ ವೈದ್ಯರನ್ನು ಮಾತಾಡಿಸಿ ಯಾಕೆ ಈ ಥರ ಆಗಿದೆ ಅಂತ ಸಲಹೆ ಪಡ್ಕೊಂಡು ಆದಷ್ಟು ಬೇಗ ಇದನ್ನು ತಡೆಗಟ್ಟುವಲ್ಲಿ ಪೇಷಂಟ್ ಇದಕ್ಕೆ ಹೆಚ್ಚಿಸಬೇಕು. ಡಾಕ್ಟರ್, ಈ ಓರಲ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವುದು ಹೇಗೆ? ನೋಡಿ, ನಾನು ಹೇಳಿದಾಗೆ ಬಾಯಲ್ಲಿ ಒಂದು ಹುಣ್ಣು ಅಥವಾ ಅಲ್ಸರ್ 15 ದಿವಸಕ್ಕಿಂತ ಜಾಸ್ತಿ ಚಿಕಿತ್ಸೆ ಕೊಟ್ಟ ಮೇಲೂ ಒಣಗದಿದ್ದಾಗ ಸಾಮಾನ್ಯವಾಗಿ ರೋಗಿ ದಂತವೈದ್ಯರನ್ನು ಹೋಗಿ ಸಂದರ್ಶಿಸ್ತಾರೆ. ದಂತವೈದ್ಯರನ್ನು ಸಂದರ್ಶಿಸಿದಾಗ ಅವರಿಗೆ ಏನಾದರೂ ಅದರಲ್ಲಿ ಸಸ್ಪಿಷನ್ ಕಂಡ್ರೆ, ಏನಾದರೂ ಒಂದು ಡೌಟ್ ಕಂಡ್ರೆ ಅವರು ಅದನ್ನು ಬಯಾಪ್ಸಿಗೆ ಒಳಪಡಿಸ್ತಾರೆ. ಆ ಟಿಶ್ಯೂವನ್ನು ಬಯಾಪ್ಸಿ ಅಂದರೆ ದೇಹದಿಂದ ದ್ರವಗಳನ್ನು ಬೇರ್ಪಡಿಸಿ ಸೂಕ್ಷ್ಮ ಪರೀಕ್ಷೆಗೆ ಒಳಪಡಿಸುವುದು. ಅದಾದದು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿ ಪ್ಯಾಥಾಲಜಿಸ್ಟ್ ಅಥವಾ ಆಂಕೋಪ್ಯಾಥಾಲಜಿಸ್ಟ್ ಆ ರಿಪೋರ್ಟನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈಗ ವರ್ಷಕ್ಕೆ ಸರಿಸುಮಾರು 1000 ಬಯಾಪ್ಸಿ ಸ್ಪೆಸಿಮೆನ್ಸ್ ಬರ್ತದೆ. ಬಂದಾಗ ನಾವು ಅದನ್ನು ಸೂಕ್ಷ್ಮ ಪರೀಕ್ಷೆಗೆ ಒಳಪಡಿಸಿ ಅದರಲ್ಲಿ ಕ್ಯಾನ್ಸರ್ ಇದೆ ಅಥವಾ ಬೇರೆ ಯಾವುದೇ ಬಾಯಿಯ ಕಾಯಿಲೆ ಇದೆ ಅಂತ ನಾವು ನೋಡ್ತೇವೆ.
ಇದು ಮಾತ್ರವಲ್ಲದೆ ಈ ಸೂಕ್ಷ್ಮ ಪರೀಕ್ಷೆ ಒಳಪಡಿಸಿ ರಿಪೋರ್ಟನ್ನು ಕೊಡ್ತಾರೆ. ಇದು ಇವರಿಗೆ ಕ್ಯಾನ್ಸರ್ ಇದೆಯಾ ಅಥವಾ ಇದು ಪ್ರೀ ಕ್ಯಾನ್ಸರ್ ಸ್ಟೇಜ್ನಲ್ಲಿದೆಯಾ ಏನು ಅಂತ. ಇದು ಶಸ್ತ್ರಚಿಕಿತ್ಸಾ ತಜ್ಞರಿಗೆ ಹೇಗೆ ಈ ಟ್ರೀಟ್ಮೆಂಟ್ ಮಾಡುವುದು ಅಂತ ಡಯಾಗ್ನೋಸ್ಟಿಕ್ ವರ್ಕಪ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮೇಯ್ನಾಗಿ ಟಿಶ್ಯೂ ಇಸ್ ದ ಇಶ್ಯೂ ಅಂತಲೇ ಹೇಳ್ತಾ ಇರ್ತಾರೆ. ಮತ್ತು ಇದಲ್ಲದೆ CT ಸ್ಕ್ಯಾನ್, ಕಂಪ್ಯೂಟರ್ ಟೊಮೊಗ್ರಫಿ ಆಗಲಿ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಆಗಲಿ, MRI ಆಗಲಿ, PET ಸ್ಕ್ಯಾನ್, ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಆಗಲಿ, ಇದೆಲ್ಲ ಮಾಡೋದರೊಂದಿಗೆ ಒಂದು ಶಸ್ತ್ರಚಿಕಿತ್ಸಾ ತಜ್ಞರಿಗೆ ಹೇಗೆ ಈ ಟ್ರೀಟ್ಮೆಂಟ್ಗೆ ಅಪ್ರೋಚ್ ಮಾಡಬೇಕು ಅಂತ ತುಂಬ ಕ್ಲಿಯರ್ ಆಗಿರ್ತದೆ. ಈಗ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಮೊದಲಿನ ಹಾಗೆ ಅಲ್ಲ, ತುಂಬ ಈಸಿಯಾಗಿದೆ. ಅದಲ್ಲದೆ ಈ ಯನಪ ಯೂನಿವರ್ಸಿಟಿಯಲ್ಲೇ ಇರ್ಬೋದು, ಇಲ್ಲಿಯ NSS ಘಟಕ ಹಲವಾರು ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ಸ್ ಅಥವಾ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್, ಓರಲ್ ಕ್ಯಾವಿಟಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್, ಹೆಲ್ತ್ ಎಜುಕೇಷನ್ ಟಾಕ್ಸ್ ಇದೆಲ್ಲ ಕೊಡುವುದರೊಂದಿಗೆ ಜನರಿಗೆ ಇದರ ಬಗ್ಗೆ ಹೆಚ್ಚಾದ ಅರಿವು ಮೂಡಿಸಿದೆ. ಡಾಕ್ಟರ್, ಈ ಓರಲ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕಾಣುವಂಥ ಚಾಲೆಂಜಸ್ ನೋಡಿ, ಚಾಲೆಂಜ್ ಅಂದರೆ ಸಾಧಾರಣವಾಗಿ ಮನುಷ್ಯರಿಗೆ ಕ್ಯಾನ್ಸರ್ ಅನ್ನುವ ಶಬ್ದ ಕೇಳಿದಾಗಲೇ ಅವರಿಗೆ ಏನು ಸಾಯ್ತೇನಾ ಅಂತ ಒಂದು ಭಯ ಮೂಡಿಸೋದು ಅದು ಸಾಮಾನ್ಯ. ಅದು ಯಾರಿಗೇ ಆಗಲಿ, ದೇವ್ರು ಕಾಪಾಡಲಿ, ಯಾರಿಗೇ ಆಗಲಿ ಹಾಗೆ ಆಗೋದು ಅದು ಸಹಜ. ಆದರೆ ಈಗ ಆ ಥರ ನಾವು ಗ್ರಹಿಸಬೇಕಾಗಿಲ್ಲ. ಯಾಕೆಂದರೆ ಈವನ್ ನಮ್ಮ ಮಂಗಳೂರಿನಲ್ಲೇ ನೋಡಿದರೆ ಕೂಡ ಒಳ್ಳೆ ಕ್ಯಾನ್ಸರ್ಗೆ ಬೇಕಾಗುವಂಥ, ಬಾಯಿ ಕ್ಯಾನ್ಸರ್ಗೆ ಬೇಕಾಗುವಂಥ ಒಳ್ಳೆ ಮುಖಾಂಕ ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮ ಯನಪ ಯೂನಿವರ್ಸಿಟಿಯಲ್ಲಿ ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಟಾಟಾನವರ ಸಹಯೋಗದೊಂದಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಚಿಕಿತ್ಸೆ ಲಭ್ಯವಿದೆ. ಆ ಸ್ಟೇಜಿನವರೆಗೆ ತಲುಪುವುದೇ ಇಲ್ಲ. ಅವೇರ್ನೆಸ್ ಇದ್ದರೆ ಇನ್ ಕೇಸ್ ಒಂದು ಅಡ್ವಾನ್ಸ್ ಸ್ಟೇಜಿಗೆ ಬಂದರೂ ಕೂಡ ಅದನ್ನು ಸಂಪೂರ್ಣವಾಗಿ ಅದನ್ನು ತಡೆಗಟ್ಟಲು, ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಲು, ಸಂಪೂರ್ಣವಾಗಿ ಅದರ ಶಸ್ತ್ರಚಿಕಿತ್ಸೆ ಮಾಡಿ ಕ್ಯಾನ್ಸರ್ನ ಯಾವುದೇ ಭಾಗ ದೇಹದಲ್ಲಿ ಇರದಿರದ ಹಾಗೆ ನೋಡಲಿಕ್ಕೆ ಮಾಡಲಿಕ್ಕೆ ಈಗ ಬೆಂಗಳೂರಿನ ಕಿದ್ವಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇರಲಿ, ಯಾವುದೇ ರೀಜನಲ್ ಕ್ಯಾನ್ಸರ್ ಸೆಂಟರ್ಸ್ ಇರಲಿ, ಟ್ರಿವಾಂಡ್ರಮ್ನಲ್ಲಿರಲಿ, ತಲಶ್ಶೇರಿ ಮಲಬಾರ್ ಕ್ಯಾನ್ಸರ್ ಸೆಂಟರ್ ಇರಲಿ, ಹತ್ತಿರ ಇರುವ ಕ್ಯಾನ್ಸರ್ ಸೆಂಟರ್ಸ್ ಇರಲಿ, ಈಗ ಕ್ಯಾನ್ಸರ್ಗೆ ಭಾರತದಲ್ಲಿ, ಬಾಯಿಯ ಕ್ಯಾನ್ಸರ್ಗೆ ಭಾರತದಲ್ಲಿ ಉತ್ತಮ ಚಿಕಿತ್ಸೆ ಲಭ್ಯ ಇರುವ ಒಂದು ಸಿಚುವೇಶನ್ ಇದೆ. ಓಕೆ ಡಾಕ್ಟರ್, ಹಾಗಾದರೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಈ ಓರಲ್ ಕ್ಯಾನ್ಸರ್ ಬಾರದೇ ಇರೋ ಹಾಗೆ ತಡೆಗಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ? ನೋಡಿ, ಮುಖ್ಯವಾಗಿ ಇದನ್ನು ಹ್ಯಾಬಿಟ್ಸನ್ನು ಸ್ಟಾಪ್ ಮಾಡಬೇಕು, ಅಥವಾ ಹ್ಯಾಬಿಟ್ಸ್ನ ಹತ್ತಿರ ಹೋಗಲೇಬಾರ್ದು. ತಂಬಾಕು ಇರಲಿ, ಏನೇ ಇರಲಿ, ಹ್ಯಾಬಿಟ್ಸ್ನ ಹತ್ರ ಹೋಗಲೇಬಾರ್ದು. ಇದನ್ನು ಹ್ಯಾಬಿಟ್ಸ್ ಒಬ್ಬರಿಗೆ ಇಲ್ಲದಿದ್ದಲ್ಲಿ, ಅವರಿಗೆ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಕೂಡ ಇಲ್ಲದೇ ಇದ್ದಲ್ಲಿ, ಅವರು ತಂಬಾಕು, ಧೂಮಪಾನ, ಮದ್ಯಪಾನ ಅಥವಾ ಬ್ಯಾಡ್ ಓರಲ್ ಹೈಜೀನ್ ಅಂತ ಏನು ಹೇಳ್ತೇವೆ ನಾವು, ಪೂರ್ ಓರಲ್ ಹೈಜೀನ್ ಅಂತ ಏನು ಹೇಳ್ತೇವೆ, ಬಾಯಿ ಸ್ವಚ್ಛ ಇಲ್ಲದಿದ್ದಾಗ, ಪ್ರೊಲಾಂಗ್ ಇನ್ಫ್ಲಮೇಟ್ರಿ ಸಿಚುವೇಶನ್ ಇದ್ದಾಗ, ಇದೆಲ್ಲ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಆಗಿರ್ತದೆ ಬಾಯಿ ಕ್ಯಾನ್ಸರ್ ಬರಲಿಕ್ಕೆ. ಮೇಯ್ನಾಗಿ ನಮಗೆ ಭಾರತದಲ್ಲಿ ಮತ್ತು ಭಾರತ ಉಪಖಂಡದಲ್ಲಿ ಚಾಲೆಂಜ್ ಏನು ಅಂದರೆ ಈ ತಂಬಾಕುವನ್ನು ಸ್ಟಾಪ್ ಮಾಡೋದು. ಅದರ ನಿಟ್ಟಿನಲ್ಲಿ ನಮ್ಮ ಯನಪ ದಂತವೈದ್ಯಕೀಯ ಕಾಲೇಜಿನಲ್ಲಿ ಯನಪ ಯೂನಿವರ್ಸಿಟಿ, ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಸೆಂಟರ್ ಫಾರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಪ್ರಿವೆನ್ಷನ್ ಇವರ ಮುಖಾಂತರ ಟೊಬ್ಯಾಕೊ ಸೆಸೇಷನ್ ಪ್ರೋಗ್ರಾಮ್ಸ್, ಅದಲ್ಲದೆ ನಮ್ಮಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಬಂದು ಸಿಗರೆಟ್ ಸ್ಮೋಕಿಂಗ್ ನೀವು ಇವತ್ತು ನಿಲ್ಲಿಸಿ ಅಂದರೆ ಒಬ್ಬರು ನಿಲ್ಲಿಸಿ ಒಂದು ವಾರ ಆದಮೇಲೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಒಂದು ಮೆಥಡಾಲಜಿಕಲ್ ಅಪ್ರೋಚ್ ಇರಬೇಕು. ಒಂದು ಒಳ್ಳೆಯ ಒಂದು ಅಪ್ರೋಚಿನ ಒಟ್ಟಿಗೆ ಪೇಷಂಟಿಗೆ ಅರಿವು ಮೂಡಿಸಿ, ಅವರ ಸಂಬಂಧಿಕರ ಬಗ್ಗೆ ಅವರ ಇಂಪಾರ್ಟೆನ್ಸ್ ಕಳಿಸಿ, ಅವರ ಗೆಳೆಯರ ಬಗ್ಗೆ ಅವರು ಎಷ್ಟು ಮುಖ್ಯ ಸೊಸೈಟಿಯಲ್ಲಿ ಅಂತ ಅವರಿಗೆ ಒಂದು ಅರಿವು ಮೂಡಿಸಿ, ಈ ಹ್ಯಾಬಿಟ್ಸನ್ನೆಲ್ಲ ನಿಲ್ಲಿಸುವ ನಿಟ್ಟಿನಲ್ಲಿ ಟೊಬ್ಯಾಕೊ ಸೆಷನ್ ಪ್ರೋಗ್ರಾಮ್ಸ್ ಇಲ್ಲಿ ಸೆಂಟರ್ ಫಾರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಪ್ರಿವೆನ್ಷನ್ ಮಾಡುವ ಕೆಲ ಕಾರ್ಯಕ್ರಮಗಳಲ್ಲಿ ಕೂಡ ಈ ಥರ ಹಲವಾರು ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಓರಲ್ ಕ್ಯಾನ್ಸರ್ ಆಗುವುದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಡಾಕ್ಟರ್, ಓರಲ್ ಕ್ಯಾನ್ಸರ್ಗೆ ಯಾವ ರೀತಿಯಾದಂಥ ಚಿಕಿತ್ಸೆ ಮಾಡಲಾಗುತ್ತೆ? ನೋಡಿ, ಓರಲ್ ಕ್ಯಾನ್ಸರ್ಗೆ ಮುಖ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಓರಲ್ ಕ್ಯಾನ್ಸರ್ ಆದ ಭಾಗವನ್ನು ತೆಗೆದು ಎಕ್ಸಿಷನಲ್ ಬಯಾಪ್ಸಿ ಮತ್ತು ಪ್ಯಾಥೊಲಜಿಕಲ್ ರಿಪೋರ್ಟ್ ಯಾವ ಸ್ಟೇಜ್ನಲ್ಲಿದೆ, ತೆಗೆದ ಭಾಗದಲ್ಲಿ ಯಾವ ಥರ ಟಿಶ್ಯೂಸ್ ಇದೆ, ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ಯಾಥೊಲಜಿ ರಿಪೋರ್ಟ್ಗೆ ಮತ್ತೆ ಅದನ್ನು ಸಬ್ಜೆಕ್ಟ್ ಮಾಡಲಾಗ್ತದೆ. ಮತ್ತು ತೆಗೆದ ಭಾಗ, ಈಗ ನೋಡಿ ಬಾಯಿ ನಾನು ಹೇಳಿದೆ ಆಗಲೇ, ಓರಲ್ ಕ್ಯಾನ್ಸರ್ ಅಂದಾಗ ಅದು ನಾಲ್ಗೆಯಲ್ಲಿರ್ಬೋದು, ಅದು ಮೇಲಂಗುಳದಲ್ಲಿರ್ಬೋದು, ಅಥವಾ ಫ್ಲೋರ್ ಆಫ್ ದ ಮೌತ್ನಲ್ಲಿರ್ಬೋದು, ಅಥವಾ ತುಟಿಯಲ್ಲಿರ್ಬೋದು. ಇದೆಲ್ಲ ನಮಗೆ ಏಸ್ಥೆಟಿಕ್ ಆಗಿ ಕೂಡ ಬೇಕಾಗುವಂಥ, ಬೇರೆಯವರು ನಮ್ಮನ್ನು ನೋಡಬೇಕಾದ್ರೆ ಅದು ಕಾಣುವಂಥ ಒಂದು ಭಾಗಗಳಾಗಿರ್ತದೆ. ಯಾವುದೇ ಭಾಗ ಆಗಲಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು, ಮತ್ತು ಪರಿಪೂರ್ಣವಾಗಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಶಸ್ತ್ರಚಿಕಿತ್ಸೆ ನಂತರ
ರಿಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಮಾಡಿ ಅಥವಾ ಪ್ಲಾಸ್ಟಿಕ್ ಸರ್ಜನ್ ರಿಕನ್ಸ್ಟ್ರಕ್ಷನ್ ಸರ್ಜರೀಸ್ ಮಾಡಿ ಇದನ್ನು ಮೊದಲಿನ ಹಾಗೆ ಮಾಡಲು ಮೊದಲಿನ ಹಾಗೆ ಮಾಡಲು ಖಂಡಿತವಾಗ್ಲೂ ಆಗ್ತದೆ. ಮತ್ತು ಸರ್ಜರಿ ಟ್ರೀಟ್ಮೆಂಟ್ ಜೊತೆ ಕೆಲವೊಮ್ಮೆ ವಿದ್ಯುತ್ ಕಿರಣ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಇದು ಕೂಡ ಕೊಡಬೇಕಾಗ್ತದೆ. ಇದಲ್ಲದೆ ಕೆಲವೊಮ್ಮೆ ಕೀಮೋಥೆರಪಿ ಕೂಡ ಕೊಡ್ತಾರೆ. ಡಾಕ್ಟರ್, ಈಗ ಈ ಓರಲ್ ಕ್ಯಾನ್ಸರ್ ಚಿಕಿತ್ಸೆ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತೆ? ಶಸ್ತ್ರಚಿಕಿತ್ಸೆ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಸ್ಟಾರ್ಟಿಂಗ್ನಲ್ಲಿ ಮಾತ್ರ, ಅದಾದದ್ದು ಬಾಯಲ್ಲಿ ಆಹಾರ ಸೇವಿಸಲಿಕ್ಕೆ ಆಗೋದಿಲ್ಲ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ದಿವಸವರೆಗೆ, ಸರ್ಜಿಕಲ್ ವೂಂಡ್ ಹೀಲ್ ಆಗುವವರೆಗೆ. ಅದಾದಮೇಲೆ ನಮ್ಮ ಬಾಯಲ್ಲಿ ಲಾಲಾರಸ ಗ್ರಂಥಿಗಳಿರ್ತದೆ, ಬಾಯಲ್ಲಿ ಸಲೈವರಿ ಸೆಕ್ರಿಷನ್ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಇದರಿಂದ ಸ್ವಲ್ಪ ಡ್ರೈ ಮೌತ್ ಅಥವಾ ಜಿರೋಸ್ಟೋಮಿಯಾ ಅನ್ನೋದನ್ನು ನೋಡ್ಬೋದು. ಇದೆಲ್ಲ ಶಸ್ತ್ರಚಿಕಿತ್ಸೆ ರಿಲೇಟೆಡ್ ಅಡ್ಡ ಪರಿಣಾಮಗಳಾಗಿರ್ತದೆ, ಇವನ್ ರೇಡಿಯೋಥೆರಪಿ ಕೊಟ್ಟಾಗ ಕೂಡ. ಮತ್ತು ಇನ್ನೊಂದೇನೆಂದರೆ ಬಾಯಲ್ಲಿ ಈ ಲಾಲಾರಸ ಗ್ರಂಥಿಗಳು ಲಾಲಾರಸ ಕಡಿಮೆ ಸೆಕ್ರೇಷನ್ ಆದಾಗ ಬಾಯಲ್ಲಿ ಜೆರೋಸ್ಟೋಮಿಯಾ ಆದ ಕಾರಣ ನಾವು ಬಾಯಿಯ ಸ್ವಚ್ಛತೆ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕಾಗ್ತದೆ. ಇದಲ್ಲದೆ ಬಾಯಿಯ ನಾಲಿಗೆಯಲ್ಲಿ ಕೆಲವೊಮ್ಮೆ ಬರ್ನಿಂಗ್ ಸೆನ್ಸೇಷನ್ ಅಥವಾ ಉರಿಯುವ ಸಂವೇದನೆ ಇದು ಕೂಡ ನಾವು ನೋಡ್ತೇವೆ. ವೀಕ್ಷಕರೇ, ಎನೋಪಯ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿನ ಓರಲ್ ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ, ಇದು ಭಾರತದಲ್ಲಿರುವಂಥ ಓರಲ್ ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ಗಳಲ್ಲಿ ಅತ್ಯಂತ ದೊಡ್ಡದಾದ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸುಮಾರು 8,000 ಸ್ಕ್ವೇರ್ ಫೀಟ್ಗಳಷ್ಟು ಏರಿಯಾ ಕವರ್ ಆಗುತ್ತೆ. ಇಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಸ್ಟಡೀಸ್ ಆಗಿರಬಹುದು, ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಆಗಿರಬಹುದು, ಓರಲ್ ಕ್ಯಾನ್ಸರ್ ಹಾಗೂ ಓರಲ್ ಪ್ರೀ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿರಬಹುದು, ಹಾಗೆಯೇ PhD ಸ್ಟಡೀಸ್ ಆಗಿರಬಹುದು ನಡೀತಾನೇ ಇದೆ. 1992ರಲ್ಲಿ ಈ ಡಿಪಾರ್ಟ್ಮೆಂಟ್ ಸ್ಥಾಪನೆ ಆಯಿತು. ಸೊ ಈ ಡಿಪಾರ್ಟ್ಮೆಂಟ್ ಕುರಿತಾಗಿ, ಓರಲ್ ಕ್ಯಾನ್ಸರ್ ಹಾಗೂ ಪ್ರೀ ಕ್ಯಾನ್ಸರ್ ಕುರಿತಾಗಿ ಇನ್ನಷ್ಟು ಮಾಹಿತಿ ಪಡೆಯೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ಡಾಕ್ಟರ್, ಈ ಓರಲ್ ಕ್ಯಾನ್ಸರ್ ಇದು ಬರುವಂತಹ ಕಾರಣಗಳೇನು? ನೋಡಿ, ಮುಖ್ಯವಾಗಿ ಭಾರತ ದೇಶದಲ್ಲಿ ನಾವು ತಂಬಾಕನ್ನು ಸ್ಮೋಕ್ಲೆಸ್ ಹಾಗೂ ಸ್ಮೋಕಿಂಗ್ ಎರಡು ಫಾರ್ಮ್ ಆಫ್ ಟೊಬ್ಯಾಕೊ ಯೂಸ್ ಮಾಡ್ತೇವೆ. ಸ್ಮೋಕ್ಲೆಸ್ ಅಂದರೆ ಹೊಗೆ ರಹಿತ ಫಾರ್ಮ್, ಅದದು ತಂಬಾಕನ್ನು ಮಿಕ್ಸ್ ಮಾಡಿ ಬೇರೆ ಗುಟ್ಕಾ ಪಾನ್ ಹಾಗೆ ಅದನ್ನು ಅಗೆದು ಅಥವಾ ಬಾಯಿನ ಒಳಗಡೆ ಒಂದು ಜಾಗದಲ್ಲಿ ತುಂಬ ಹೊತ್ತು ಇಡುವುದು, ಆ ಥರ ಒಂದು ಹ್ಯಾಬಿಟ್ ಇರ್ತದೆ. ಹೆಚ್ಚಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೇವೆ. ವಿಳ್ಯದೆಲೆ, ಸುಣ್ಣ ಇದರೆಲ್ಲ ಮಿಶ್ರಣ ಮಾಡಿ ಬಾಯಿ ಒಳಗಡೆ ಇಡ್ತಾರೆ. ಅದರೊಟ್ಟಿಗೆ ತಂಬಾಕು ಕೂಡ ಇರ್ತದೆ, ಇದು ಒಂದಿರ್ತದೆ. ಇನ್ನೊಂದು ಸ್ಮೋಕಿಂಗ್ ಫಾರ್ಮ್, ಸಿಗರೆಟ್, ಬೀಡಿ. ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಕಡೆ ರಿವರ್ಸ್ ಚುಟಾ ಸ್ಮೋಕಿಂಗ್ ಅಂತ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು. ಬರ್ನಿಂಗ್ ಎಂಡ್ ಆಫ್ ಸಿಗರೆಟ್ನ ಬಾಯಿ ಒಳಗಡೆ ಇಡ್ತಾರೆ. ಸೊ ಈ ಥರ ಎಲ್ಲ ಸ್ಮೋಕ್ಲೆಸ್ ಹಾಗೂ ಸ್ಮೋಕಿಂಗ್ ಎರಡು ಫಾರ್ಮ್ ಆಫ್ ಟೊಬ್ಯಾಕೊ ಇರ್ತದೆ. ಇದು ಮೊದಲನೇ ಕಾರಣ, ಅತಿ ಮುಖ್ಯವಾದ ಕಾರಣ ಆಗಿರ್ತದೆ. ಇನ್ನೊಂದೇನು ಅಂದರೆ ಧೂಮಪಾನ, ಆಲ್ಕೋಹಾಲ್, ಇದರ ಸೇವನೆಯಿಂದ ಕೂಡ ಇದು ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ಕೆಲವೊಬ್ಬರಿಗೆ ಎರಡೂ ಹ್ಯಾಬಿಟ್ಸ್ ಇರ್ತದೆ. ಇವರಲ್ಲಿ ಬರುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತದೆ, ಮಲ್ಟಿ ಹಿಟ್ ಆಗಿರ್ತದೆ, ಇದು ತುಂಬ ಹೆಚ್ಚಾಗಿರ್ತದೆ. ಇದಲ್ಲದೆ ನಾವು ತುಂಬ ನೋಡಬೇಕಾದ ಬೇರೆ ಕಾರಣಗಳು ಕೂಡ ಇವೆ. ಯಾಕಂದರೆ ಹಲ್ಲಿನಲ್ಲಿ ಯಾವುದಾದ್ರೂ ಹಲ್ಲು ಚೂಪಾದ ಹಲ್ಲಿದ್ದರೆ ಅದು ನಾಲ್ಗೆ ಯಾವುದಾದ್ರೂ ಭಾಗಕ್ಕೆ ಅಥವಾ ಬಾಯಿಯ ಒಳಪೊರೆಗೆ ಇನ್ನರ್ ಲೈನಿಂಗ್ ಆಫ್ ದ ಲೈನಿಂಗ್ ಆಫ್ ದ ಮ್ಯೂಕೋಸಾ, ಓರಲ್ ಮ್ಯೂಕೋಸಾ, ನಾವೇನು ಬಾಯಿ ತೆರೆದಾಗ ಪಿಂಕ್ ಕಲರ್ನಾಗಿ ನೋಡ್ತೇವೆ, ಅದಕ್ಕೆ ಮತ್ತೆ ಚುಚ್ಚುತ್ತಾ ಇದ್ದಲ್ಲಿ ಅಥವಾ ವಯಸ್ಸಾದವರು ಕೃತಕ ಹಲ್ಲಿನ ಸೆಟ್ ಇಟ್ಟಲ್ಲಿ ಅದು ಯಾವಾಗಲಾದರೂ ಫ್ರ್ಯಾಕ್ಚರ್ ಆಗಿದ್ದರೆ, ಅದು ಯಾವಾಗಲಾದರೂ ಕ್ರ್ಯಾಕ್ ಆಗಿದ್ದರೆ ಅದು ಮತ್ತೆ ಚುಚ್ಚಾಗುವಾಗ ಮೈಕ್ರೋ ಟ್ರಾಮಾ ಅಂತ ಒಂದು ಪ್ರೋಸೆಸ್ ನಡೆದು ಇದರಿಂದ ಕೂಡ ಬಾಯಿಯಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ. ಇದು ಮಾತ್ರವಲ್ಲದೆ ವಿಪರೀತ ಸನ್ಲೈಟ್ಗೆ ಎಕ್ಸ್ಪೋಷರ್ ಮಾಡಿದರೆ, ಇನ್ಕ್ರೀಸ್ಡ್ ಎಕ್ಸ್ಪೋಷರ್ ಟು ದ ಸನ್ಲೈಟ್, ನಮ್ಮ ತುಟಿಗಳನ್ನು ಇನ್ಕ್ರೀಸ್ಡ್ ಎಕ್ಸ್ಪೋಷರ್ ಟು ದ ಸನ್ಲೈಟ್ ಮಾಡಿದರೆ ಇದರಿಂದ ಕೂಡ ಬರ್ಬೋದು ಓರಲ್ ಕ್ಯಾನ್ಸರ್. ಹಾಗೆ ಹಲವಾರು ಕಾರಣಗಳಿಂದ ಓರಲ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಹೌದು ಜೆನೆಟಿಕ್ ಆಗಿ ಕೂಡ ಈಗ ಸರ್ಟೆನ್ ಸ್ಟಡೀಸ್ ಹ್ಯಾವ್ ಟೋಲ್ಡ್ ಇಟ್ ಇಸ್ ನಾಟ್ ದಟ್ ಜೆನೆಟಿಕ್ ಆಗಿ ಖಂಡಿತ ಬರ್ತದೆ ಅಂತ. ಕೆಲವೊಂದು ಜೀನ್ ಜೆನೆಟಿಕ್ಕಲ್ಲಿ P53 ಅಂತ ಏನು ಹೇಳ್ತೇವೆ ಅದರಲ್ಲಿ ಅದಕ್ಕೆ ಕೊರಿಲೇಷನ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಜೆನೆಟಿಕ್ನಲ್ಲಿ ನಾವು ನೋಡೋದೇನೆಂದರೆ ಇದೊಂದು ಸಸೆಪ್ಟಿಬಿಲಿಟಿ, ಆ ಪರ್ಟಿಕ್ಯುಲರ್ ಜೀನ್ ಅನುವಂಶಿಕೆಯಲ್ಲಿ ಏನಾದರೂ ಚೇಂಜಸ್ ಇದ್ದರೆ ದೇ ಆರ್ ಮೋರ್ ಸಸೆಪ್ಟಿಬಲ್ ಟು ಗೆಟ್ ದ ಕ್ಯಾನ್ಸರ್. ಅದು ಮಾತ್ರವಲ್ಲದೆ ನಾವು ಈ ನಡುವೆ ಯಾವುದೇ ಒಂದು ಈ ಥರ ಅಭ್ಯಾಸವಿಲ್ಲದಿರುವಲ್ಲಿ ಅವರಲ್ಲಿ ಕೂಡ ನಾವು ಈ ಓರಲ್ ಕ್ಯಾನ್ಸರ್ ಬರುವುದನ್ನು ನಾವು ನೋಡಿದ್ದೇವೆ. ಮೇ ಬಿ ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ
ಹಲವಾರು ಆನುವಂಶಿಕ ಸ್ಟಡೀಸ್ ಕೂಡ ಹಾಗೂ ಏನಪ್ಪ ವಿಶ್ವವಿದ್ಯಾನಿಲಯದ ರಿಸರ್ಚ್ ಸೆಂಟರ್ನಲ್ಲಿ ಕೂಡ ಹಲವಾರು ಸ್ಟಡೀಸ್ ಈ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್, ಈಗ ಈ ಓರಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ನೀವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬಗ್ಗೆ ಹೇಳಿದ್ರಿ. ಸೊ ಇದರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆಯಾ? ಹೌದು, ನಾನು ಈಗಾಗಲೇ ಹೇಳಿದಾಗೆ ಹಲವಾರು ಕಾರಣಗಳಿಂದ ಓರಲ್ ಕ್ಯಾನ್ಸರ್ ಬರ್ಬೋದು. ಅದರಲ್ಲಿ ಒಂದಾಗಿರ್ತದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ದೇಹದ ಬೇರೆ ಭಾಗದ ಕ್ಯಾನ್ಸರ್ನಲ್ಲಿ ಕೂಡ ಅದು ಕಾರಣ ಆಗಿ ಅಂತ ಹೇಳಿ ಬರ್ತದೆ. ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು. ಹಾಗೆ ಓರಲ್ ಕ್ಯಾನ್ಸರ್ನಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಒಬ್ಬರಿಗೆ ಆದಲ್ಲಿ ಅದರ ಕೆಲವೊಂದು ಸ್ಟ್ರೈನ್ಸ್ ಏನಿರ್ತದೆ ಅದು ಬಾಯಿಯ ಹಿಂಭಾಗದ ಅಥವಾ ಓರೋಫ್ಯಾರಿಂಗ್ಸ್ನ ಕ್ಯಾನ್ಸರ್ನಲ್ಲಿ ಅದು ಕಾರಣ ಅಂತ ಹೇಳಲಿಕ್ಕೆ ಬರ್ತದೆ. ಈಗ ಕೆಲವೊಂದು ದೇಶಗಳಲ್ಲಿ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನಿಂದ ಆಗುವಂಥ ಕ್ಯಾನ್ಸರ್ ಅಥವಾ ಆ ಇನ್ಫೆಕ್ಷನ್ನು ಪ್ರಿವೆಂಟ್ ಮಾಡಲು ವ್ಯಾಕ್ಸಿನ್ಸ್ ಕೂಡ ಈಗ ಲಭ್ಯವಿದೆ. ನಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿಸುವುದರೊಂದಿಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸನ್ನು ಕಡಿಮೆ ಮಾಡುವುದರೊಂದಿಗೆ ಅಥವಾ ಸಂಪೂರ್ಣ ಅದನ್ನು ಇನ್ಫೆಕ್ಟ್ ಆಗದೇ ಇರುವ ರೀತಿಯಲ್ಲಿ ಪ್ರಿವೆಂಟ್ ಮಾಡಿ ಓರಲ್ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಟಬಹುದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರುತ್ತೆ? ಚಿಕಿತ್ಸೆ ಅಂದರೆ ಇದನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹಲವಾರು ಹ್ಯಾಬಿಟ್ಸ್ನಿಂದ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಬರುವ ಸಾಧ್ಯತೆಗಳಿರ್ತದೆ. ಈಗ ಸದ್ಯಕ್ಕೆ ಆಲ್ರೆಡಿ ಒಂದು ಕ್ಯಾನ್ಸರ್ ಆದ ಮೇಲೆ ಅದನ್ನು ಯಾವ ಸ್ಟೇಜ್ನಲ್ಲಿದೆ ಅಂತ ನೋಡಿ ಅದನ್ನು ಶಸ್ತ್ರಚಿಕಿತ್ಸೆ ಅಥವಾ ರೇಡಿಯೋಥೆರಪಿ ಮೂಲಕ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಆದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಬರದೇ ಇರುವ ರೀತಿಯಲ್ಲಿ ನೋಡುವ ನಿಟ್ಟಿನಲ್ಲಿ ಹಲವಾರು ರಾಷ್ಟ್ರಗಳು ಈಗಾಗಲೇ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ಅಗೇನ್ಸ್ಟ್ ಇರುವ ವ್ಯಾಕ್ಸಿನನ್ನು ಕೂಡ ಕಂಡುಹಿಡಿದು ಅದನ್ನು ಚಿಕ್ಕ ವಯಸ್ಸಿನಲ್ಲೇ ಕೊಡಬೇಕು ಅಂತ ಎಂಫಸೈಸ್ ಮಾಡ್ತಾ ಇದ್ದಾರೆ. ಇಲ್ಲ, ಅವಾಯ್ಡ್, ಎಸ್, ಹ್ಯೂಮನ್, ಎಸ್, 100% ಇಲ್ಲ ಅಂತ. ಈಗ ಹೊಸದಾಗಿ ಬಂದಿರುವಂಥ ಒಂದು ವ್ಯಾಕ್ಸಿನ್ಸ್ ಆಗಿರ್ತದೆ. ಯಾವುದೇ ಒಂದು ರೋಗ ತಡೆಗಟ್ಟುವ ಒಂದು ಆಲ್ಸೋ ವೈರಸಸ್ ಅನ್ನೋದು ಕಾನ್ಸ್ಟ್ಯಾಂಟ್ಲಿ ಅದು ಮ್ಯೂಟೇಷನ್ ಆಗ್ತಾ ಇರ್ತದೆ. ಹಾಗೆ ನಾನು ಹೇಳಿದಾಗೆ ಎಲ್ಲ ಸ್ಟ್ರೈನ್ಸ್ ಕೂಡ ಎಫೆಕ್ಟ್ ಆಗೋದಿಲ್ಲ. ಹಲವಾರು ಸ್ಟ್ರೈನ್ಸ್ ಬಾಯಿ ಕ್ಯಾನ್ಸರ್ನ ಅಥವಾ ಓರೋಫೆರಿಂಜಿಯಲ್ ಕ್ಯಾನ್ಸರ್ನಲ್ಲಿ ಕಾರಣ ಅಂತ ಸಂಶೋಧನೆಗಳು ಹೇಳಿವೆ. ಹಾಗೂ ಇದು ಕೆಲ ರಾಷ್ಟ್ರಗಳಲ್ಲಿ ಜಾಸ್ತಿಯಾಗಿ ನಾವು ನೋಡಲ್ಪಡ್ತೇವೆ. ಈಗ ಅಮೆರಿಕಾ ಆ ಥರ ದೇಶದಲ್ಲೆಲ್ಲ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕ್ಯಾನ್ಸರ್ಸ್ ಈಸ್ ಆನ್ ದ ರೈಸ್. ಆ ಥರ ಅಲ್ಲಿ ಎಲ್ಲ ಈಗ ವ್ಯಾಕ್ಸಿನ್ನ ಒಂದು ಲಭ್ಯ ಆ ಥರ ಎಲ್ಲ ಮಾಡಿದ್ದಾರೆ. ಭಾರತದಲ್ಲಿ ಕೂಡ ಸರ್ವೈಕಲ್ ಕ್ಯಾನ್ಸರ್ನಿಂದ ಆಗುವಂಥ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ಕಾರಣದಿಂದ ಸರ್ವೈಕಲ್ ಕ್ಯಾನ್ಸರ್ ಆಗ್ತದೆ ಅಂತ ನಾನು ಅರ್ಲಿಯರ್ ಹೇಳಿದೆ. ಅದಕ್ಕೆ ಆಲ್ರೆಡಿ ಈಗ ಜುಲೈ ತಿಂಗಳಲ್ಲಿ ಒಂದು ವ್ಯಾಕ್ಸಿನ್ನ ಬಗ್ಗೆ ಈಗ ಮಾತುಕತೆ ನಡೀತಾ. ಡಾಕ್ಟರ್, ಈ ಓರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ನಂತರ, ಚಿಕಿತ್ಸೆ ಆದ ನಂತರ ನಾವು ಯಾವ ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ? ನೋಡಿ, ಕೆಲವೊಮ್ಮೆ ನಮ್ಮಲ್ಲಿ ಪೇಷಂಟ್ ಬರುವಾಗ ಓರಲ್ ಕ್ಯಾನ್ಸರ್ನ ಅಡ್ವಾನ್ಸ್ ಸ್ಟೇಜಸಲ್ಲಿ ಬರ್ತಾರೆ. ಅರ್ಲಿ ಸ್ಟೇಜಸಲ್ಲಿ ಬಂದರೆ ಖಂಡಿತವಾಗ್ಲೂ ಈಗಿನ ಕಾಲದಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಇದೆ, ಅತ್ಯಾಧುನಿಕ ಟ್ರೀಟ್ಮೆಂಟ್ ಇದೆ. ಆದರೆ ಈಗ ಅಡ್ವಾನ್ಸ್ ಸ್ಟೇಜಸಲ್ಲಿ ಬಂದಾಗ ಕೆಲವೊಮ್ಮೆ ಟ್ರೀಟ್ಮೆಂಟ್ ಮಾಡಿದಾಗ ಅದು ಮರುಕಳಿಸುವ ಸಾಧ್ಯತೆಗಳಿರ್ತದೆ. ಸೊ ಇದಕ್ಕೆ ಫಾಲೋ ಅಪ್ ಆಫ್ ದ ಟ್ರೀಟ್ಮೆಂಟ್ ಅನ್ನೋದು ತುಂಬ ಒಂದು ಮುಖ್ಯವಾದ ಅಂಶ. 2 ವರ್ಷದವರೆಗೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆದ ಮೇಲೆ ಅಥವಾ ರೇಡಿಯೋಥೆರಪಿ ಆದ ಮೇಲೆ 2 ವರ್ಷದವರೆಗೆ ಎಲ್ಲ 3 ತಿಂಗಳಿಗೊಮ್ಮೆ ಹೋಗಿ ವೈದ್ಯರನ್ನು ಭೇಟಿ ಮಾಡಬೇಕು. ಇದು ಮಾತ್ರವಲ್ಲ, ಅದಾದ ಮೇಲೆ 5 ವರ್ಷದವರೆಗೆ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಹೋಗಿ ಭೇಟಿ ಮಾಡಬೇಕು. 6 ತಿಂಗಳಿಗೊಮ್ಮೆ ಖಂಡಿತವಾಗಿ ಹೋಗಿ ಭೇಟಿ ಮಾಡಬೇಕು. ಅದು ಮಾತ್ರ ಅಲ್ಲ, ಆ ಸಮಯದಲ್ಲಿ ವೈದ್ಯರು ಮತ್ತೆ ಏನಾದರೂ ಮರುಕಳಿಸಿದೆಯಾ, ರಿಕರ್ ಆಗಿದೆಯಾ ಅಂತ ರೂಲ್ ಔಟ್ ಮಾಡಲಿಕ್ಕೆ CT ಸ್ಕ್ಯಾನ್, MRI ಈ ಥರ ಬೇರೆ ಇನ್ವೆಸ್ಟಿಗೇಷನನ್ನು ಕೂಡ ಹೇಳ್ಬೋದು, ಅಥವಾ ರಕ್ತ ಪರೀಕ್ಷೆ ಈ ಥರ ಹೇಳ್ಬೋದು. ಬಟ್ 5 ವರ್ಷ ಆದ ಮೇಲೆ ಒಂದು ಮರುಕಳಿಸುವ ಸಾಧ್ಯತೆಗಳು ಕಡಿಮೆ ಆದದ್ದರಿಂದ ವರ್ಷಕ್ಕೊಮ್ಮೆ ಹೋಗಿ ವೈದ್ಯರನ್ನು ಸಲಹೆ ಪಡ್ಕೋಬೋದು. ಮುಖ್ಯವಾಗಿ ಏನು ಅಂದರೆ, ಟ್ರೀಟ್ಮೆಂಟ್ ಆದ ಮೇಲೂ ಕೂಡ ಧೂಮಪಾನ, ಮದ್ಯಪಾನ ಕಂಟಿನ್ಯೂ ಮಾಡ್ತಾ ಇದ್ದರೆ ಅದು ಖಂಡಿತವಾಗಿ ಒಂದು ಸರಿಯಾಗಿರುವುದಿಲ್ಲ. ರಿಪೀಟ್ ಆಗುವ ಚಾನ್ಸಸ್ ವೆರಿ ಹೈ ಇರ್ತದೆ. ಡಾಕ್ಟರ್, ಹೆಚ್ಚಾಗಿ ಕ್ಯಾನ್ಸರ್ ಅಂತ ಹೇಳಬೇಕಾದ್ರೆ ಎಲ್ಲರ ಮನಸ್ಸಲ್ಲಿರುವಂಥ ಪ್ರಶ್ನೆ, ಅದು ಒಂದು ಕಡೆಯಿಂದ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುತ್ತೆ. ಹೌದು. ಸೊ ಈ ಓರಲ್ ಕ್ಯಾನ್ಸರ್ ಕೂಡ ಅದೇ ರೀತಿ? ಹೌದು. ಯಾವುದೇ ಕ್ಯಾನ್ಸರ್ ಆಗಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುವುದು ನಾವು ವೈದ್ಯರಾಗಿಯೂ ನಮಗೂ ಕೂಡ ಒಂದು ತುಂಬ ಕಷ್ಟವಾದ ಸಂಗತಿ ಆಗಿರ್ತದೆ. ಬೇರೆ ಭಾಗಗಳಿಂದ ಬಾಯಿಗೆ ಕೂಡ ಕ್ಯಾನ್ಸರ್ ಹರಡ್ತದೆ, ಬಾಯಿಯಿಂದ ಬೇರೆ ಭಾಗಗಳಿಗೆ ಕೂಡ ಹರಡ್ತದೆ. ಬಾಯಿಯಲ್ಲಿ ನಾವು ಮುಖ್ಯವಾಗಿ ನೋಡೋದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಒಂದು ಕ್ಯಾನ್ಸರ್ ಆಗಿರ್ತದೆ. ಇದು ಹೆಚ್ಚಾಗಿ ಲಂಗ್ಸ್, ಹೆಚ್ಚಾಗಿ ಲಿವರ್
ಹೆಚ್ಚಾಗಿ ಇದು 2 ಟೈಪ್ನ ನಾವು ಮೆಟಾಸ್ಟಾಸಿಸ್ ಆಗಿ ನಾವು ಇದನ್ನು ವಿಂಗಡಿಸ್ಬೋದು. ಒಂದು ಲೋಕಲ್ ಮೆಟಾಸ್ಟಾಸಿಸ್ ಆರ್ ರೀಜನಲ್ ಮೆಟಾಸ್ಟಾಸಿಸ್, ಪ್ರಾದೇಶಿಕ ಮೆಟಾಸ್ಟಾಸಿಸ್ ಅಂತ ಕೇಳ್ಬೋದು. ಇನ್ನೊಂದು ಡಿಸ್ಟೆಂಟ್ ಮೆಟಾಸ್ಟಾಸಿಸ್, ದೂರ ಆರ್ಗನ್ಗೆ. ಲೋಕಲ್ ಮೆಟಾಸ್ಟಾಸಿಸ್ ಅಂದರೆ ನಮ್ಮ ಕುತ್ತಿಗೆಯಲ್ಲಿ ಲಿಂಫ್ ನೋಡ್ಸ್ ಅಂತ ಇರ್ತದೆ, ದುಗ್ಧರಸ ಗ್ರಂಥಿಗಳಿರ್ತವೆ. ಸೊ ಇಲ್ಲಿಗೆ ಕೂಡ ಇದು ಹರಡ್ಬೋದು. ಅಥವಾ ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಆದರೆ ಲಂಗ್ಸ್, ಲಿವರ್ ಮತ್ತು ಮೀಡಿಯಸ್ಟೈನಲ್ ನೋಡ್ಸ್ ಈ ಥರ ದೂರ ಭಾಗಕ್ಕೆ ಹರಡ್ತದೆ. ಇದಕ್ಕೆಲ್ಲ ಈಗ ಒಳ್ಳೆಯದೇನು ಅಂದರೆ ಈಗ ಇನ್ವೆಸ್ಟಿಗೇಷನ್ಸ್ ಇದೆ, ಇದನ್ನು ಪತ್ತೆ ಹಚ್ಬೋದು. ಈ ಹರಡಿದ್ರೂ ಕೂಡ ಪತ್ತೆ ಹಚ್ಬೋದು. ಹರಡಿದ ಮೇಲೆ ಕೂಡ 100% ಗುಣಮುಖರಾಗುವುದನ್ನು ನಾವು ನೋಡ್ಬೋದು. ನೋಡಿ, ಪ್ರೀ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ಗಿಂತ ಮೊದಲು ಬರುವಂಥ ಒಂದು ಸ್ಟೇಜ್ ಆಗಿರ್ತದೆ. ಈಗ ಇದನ್ನು ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಓರಲ್ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಡಿಸಾರ್ಡರ್ಸ್ ಅಥವಾ OPMD ಅಂತ ಕರಿತೇವೆ ನಾವು. ಯಾಕೆಂದರೆ ಇದರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಪರಿವರ್ತನೆ ಆಗುವಂತಹ ಕೆಲ ಲೀಷನ್ಸ್ ಆಗಿರ್ತವೆ ಬಾಯಿಯಲ್ಲಿ. ಇದನ್ನು ನಾವು ಅರ್ಲಿಯಾಗಿ ಪತ್ತೆ ಹಚ್ಚಿದ್ದಲ್ಲಿ ಈ ನೆಕ್ಸ್ಟ್ ಸ್ಟೇಜ್ಗೆ ಇದು ಹರಡುವುದನ್ನು ಅಥವಾ ನೆಕ್ಸ್ಟ್ ಸ್ಟೇಜ್ಗೆ ಅಡ್ವಾನ್ಸ್ ಆಗುವುದನ್ನು ನಾವು ಖಂಡಿತವಾಗಿ ನಿಲ್ಲಿಸ್ಬೋದು. ಸೊ ಇದು ಕಾಣಿಸೋದು ಹೇಗೆ ಅಂದರೆ ಕೆಲವೊಮ್ಮೆ ಇದು ಬಾಯಿಯಲ್ಲಿ ವೈಟ್ ಮಚ್ಚೆ ಥರ, ವೈಟ್ ಪ್ಯಾಚಿ ಏರಿಯಾ ಥರ ಕಾಣಿಸ್ತದೆ, ಅಥವಾ ರೆಡ್ ಮಚ್ಚೆ ಥರ ಕಾಣಿಸ್ತದೆ, ಅಥವಾ ವೈಟ್ ಆ್ಯಂಡ್ ರೆಡ್ ಮಿಕ್ಸ್ ಆಗಿರುವ ಮಚ್ಚೆ ಥರ ಕಾಣಿಸ್ತದೆ. ಅದು ಮಾತ್ರವಲ್ಲ, ನಾನು ಭಾರತ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೆ ಭಾರತ ಉಪಖಂಡದಲ್ಲಿ ನಾವು ತುಂಬ ತಂಬಾಕು ಆ ಥರ ಸೇವನೆ ಇರುವುದರಿಂದ OSMF ಅಥವಾ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಏನು ಕರಿತೇವೆ, ಇದು ಕೂಡ ನಾವು ನೋಡ್ತೇವೆ ಇಲ್ಲಿ. ಇದು ಕೂಡ ಈ ಪ್ರೀ ಕ್ಯಾನ್ಸರ್ನಲ್ಲಿಯೇ ಒಳಪಟ್ಟದಾಗಿರ್ತದೆ. ಈ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂದರೆ ಸಾಧಾರಣವಾಗಿ ನಾವು 4 ಫಿಂಗರ್ ಅಥವಾ 35-45 ಮಿಲಿಮೀಟರ್ಸ್ ಅಷ್ಟು ಜಾಸ್ತಿ ನಾವು ಬಾಯಿ ತೆರೆಯಲ್ಲಿ ಆಗಬೇಕು ನಮಗೆ. ಬಟ್ ಇದು ಏನಾಗ್ತದೆ ಅಂದರೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಇದು ಅಡಿಕೆ, ವಿಳೆದೆಲೆ, ತಂಬಾಕು, ಸುಣ್ಣ ಇದನ್ನೆಲ್ಲ ಮಿಶ್ರಣ ಮಾಡಿ ಬಾಯಿಯಲ್ಲಿಟ್ಟು ತುಂಬ ಹೊತ್ತು ಕೆಲಸ ಮಾಡುವವರು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವವರು ಜಾಸ್ತಿಯಾಗಿ ನಾವು ನೋಡ್ತೇವೆ. ಇದರಲ್ಲಿ ನಾವು ತುಂಬ ಯೋಚನೆ ಮಾಡಬೇಕಾದದ್ದು ಏನಂದರೆ, ಈ ಪರ್ಟಿಕ್ಯುಲರ್ಲಿ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸಲ್ಲಿ ಮೊದಲೆಲ್ಲ ಇದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಈಗ ತುಂಬ ಸಣ್ಣ ವಯಸ್ಸನ್ನ ಆದವರಲ್ಲಿ ಕೂಡ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಾವು ಇದರ ಆನುವಂಶಿಕೆ ಅಥವಾ ಜೆನೆಟಿಕ್ ಪಾರ್ಟ್ ಏನಿದೆ ಅದು ಕಂಡುಹಿಡಿಬೇಕಾಗ್ತದೆ. ಅದರ ನಿಟ್ಟಿನಲ್ಲಿ ಏನಪ್ಪ ದಂತ ವೈದ್ಯಕೀಯ ಕಾಲೇಜಿನ ಓರಲ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಹಲವಾರು ಆನುವಂಶಿಕ ಅಥವಾ ಜೆನೆಟಿಕ್ ಸ್ಟಡೀಸ್ ಕೂಡ ಈ ನಿಟ್ಟಿನಲ್ಲಿ ನಡೆಸ್ತಾ ಬಂದಿದ್ದೇವೆ. ಹಾಗಾದರೆ ಕ್ಯಾನ್ಸರ್ ಹಾಗೂ ಪ್ರೀ ಕ್ಯಾನ್ಸರ್ ಇದಕ್ಕಿರುವಂಥ ವ್ಯತ್ಯಾಸ ಏನು? ಪ್ರೀ ಕ್ಯಾನ್ಸರ್ ಅನ್ನುವುದು ಕ್ಯಾನ್ಸರ್ ಬರುವುದಕ್ಕಿಂತ ಮೊದಲಿರುವ ಒಂದು ಸ್ಟೇಜ್ ಆಗಿರ್ತದೆ. ಪ್ರೀ ಕ್ಯಾನ್ಸರ್ ಸ್ಟೇಜಿನಲ್ಲಿ ನಾವು ಅದನ್ನು ಎಲಿಮಿನೇಟ್ ಮಾಡಿದರೆ ಆ್ಯಂಡ್ ವಿಚ್ ಇಸ್ ಮಚ್ ಈಸಿಯರ್, ನಮಗೆ ಆ ಸಮಯದಲ್ಲಿ ಸುಲಭ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವುದೇನೆಂದರೆ ಪ್ರೈಮರಿ ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಯಾಗ್ನೋಸಿಸ್, ಅದಾದದು ಆರಂಭಿಕ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಇದನ್ನು ತಡೆಗಟ್ಟುವ ಪ್ರೈಮರಿ ಪ್ರಿವೆನ್ಷನ್, ಗುಣಪಡಿಸು. ಹಾಗೆ ಆ ಥರ ಇದ್ದರೆ ಖಂಡಿತವಾಗ್ಲೂ ನಾವು ಇದನ್ನು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳಿಸೋದನ್ನು ಇದು ನಿಲ್ಲಿಸ್ಬೋದು. ಯಾಕೆಂದರೆ ಇದರಲ್ಲೆಲ್ಲ ಒಂದು ಮ್ಯಾಲಿಗ್ನೆಂಟ್ ರಿಸ್ಕ್ ಅಂತ ಇರ್ತದೆ. ಅದೇ ಥರ ಒಂದು ಓರಲ್ ಲೈಕನ್ ಪ್ಲಾನಸ್ ಅಂತ ಒಂದು ಲೀಷನ್ ಇದೆ. ಈಗ ಪ್ರಾಲಿಫರೇಟಿವ್ ವೆರಿಕಸ್ ಲೂಕೋಪ್ಲೇಕೆ ಅಂತ ಇದೆ, ಹಲವಾರು ಲೀಷನ್. ಇದು ಆ ಟೈಮಿನಲ್ಲಿ ಅವರು ಒಂದು ದಂತವೈದ್ಯರನ್ನು ಹೋಗಿ ಭೇಟಿ ಮಾಡಿದಲ್ಲಿ, ಅವರು ಅದಕ್ಕೆ ಬೇಕಾದ ಇನ್ವೆಸ್ಟಿಗೇಷನ್ಸ್ ಮಾಡಿದಲ್ಲಿ ಖಂಡಿತವಾಗ್ಲೂ ಇದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವುದನ್ನು ನಿಲ್ಲಿಸ್ಬೋದು. ಡಾಕ್ಟರ್, ಈ ಪ್ರೀ ಕ್ಯಾನ್ಸರ್ ಬಗ್ಗೆ ತಿಳ್ಕೋಬೇಕಾದಂಥ ಮುಖ್ಯವಾದಂಥ ವಿಷಯಗಳು ನೋಡಿ, ಈಗ ನಾವು ಈ ಪ್ರೀ ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಯಾಕೆಂದರೆ, ಪ್ರೀ ಕ್ಯಾನ್ಸರ್ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದಲ್ಲಿ ಶಸ್ತ್ರಚಿಕಿತ್ಸೆ ಲೇಟೆಸ್ಟ್ ಸ್ಟೇಜಸ್ ಕ್ಯಾನ್ಸರ್ ಆಗಿ ಪ್ರೋಗ್ರೆಸ್ ಆಗೋದನ್ನು ನಿಲ್ಲಿಸ್ಬೋದು. ಇದಕ್ಕೆ ನಾವು ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫಾರ್ಮೇಷನ್ ರಿಸ್ಕ್ ಅಂತ ಕರಿತೇವೆ. ಈಗ ನಾನು ಹೇಳಿದಾಗೆ ಬಿಳಿಯ ಮಚ್ಚೆ ಇರ್ಬೋದು, ಅದನ್ನು ಲೂಕೋಪ್ಲೇಕೆ ಅಂತ ಹೇಳ್ತೇವೆ. ಬಿಳಿಯ ಒಂದು ಪ್ಯಾಚಿ ಏರಿಯಾ ಇರ್ಬೋದು, ನಾನ್ ಸ್ಕ್ರೇಪಬಲ್ ಪ್ಯಾಚಿ ಏರಿಯಾ ಇರ್ಬೋದು, ಅಥವಾ ಕೆಂಪು ಕಲರ್ನ ಏರಿಯಾಸ್ ಇರ್ಬೋದು, ಎರಿಥ್ರೋಪ್ಲೇಕೆ ಅಂತ ಹೇಳ್ತೇವೆ. ಬಿಳಿ ಮತ್ತು ಕೆಂಪು ಮಿಕ್ಸ್ ಆಗಿ ಇರುವ ಏರಿಯಾ ಲೂಕೋ ಎರಿಥ್ರೋಪ್ಲೇಕೆ ಆ ಥರ ಮಿಕ್ಸ್ ಆಗಿರುವ ಏರಿಯಾ ಇರ್ಬೋದು. ಹಾಗೆ ಲೈಕನ್ ಪ್ಲಾನಸ್ ಇರ್ಬೋದು, ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಇರ್ಬೋದು. ಇದಕ್ಕೆಲ್ಲ ಒಂದು ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫಾರ್ಮೇಷನ್ ರಿಸ್ಕ್ ಇರ್ತದೆ. ಅಂದರೆ ಅದನ್ನು ಮನಸ್ಸಿನಲ್ಲಿ ಇಟ್ಟು ಈ ಪ್ರೀ ಕ್ಯಾನ್ಸರ್ ಬಂದಾಗ ದಂತವೈದ್ಯರಲ್ಲಿ ಹೋಗಿ ಸಂದರ್ಶಿಸಬೇಕು, ಭೇಟಿ ಆಗಬೇಕು. ಹೌದು ಡಾಕ್ಟರ್, ಪ್ರೀ ಕ್ಯಾನ್ಸರನ್ನು ತಡೆಗಟ್ಟಬಹುದು ಅಂತ ಆದರೆ ಯಾವ ರೀತಿ? ಪ್ರೀ ಕ್ಯಾನ್ಸರನ್ನು ತಡೆಗಟ್ಟೋದು ಅಂದರೆ ಸಿಮಿಲರ್ ಟು ಕ್ಯಾನ್ಸರ್. ಈಗ ಈ ತಂಬಾಕು ಅದನ್ನು ಕಾಸ್ ಮಾಡುವಂತಹ
ಇಟಿಯಾಲಜಿಕಲ್ ಫ್ಯಾಕ್ಟರ್ಸ್ ಏನಿರ್ತದೆ, ಗುಡ್ ಓರಲ್ ಹೈಜೀನ್, ಒಳ್ಳೆಯ ಬಾಯಿ ಆರೋಗ್ಯ, ಬಾಯನ್ನು ಸ್ವಚ್ಛವಾಗಿಡುವುದರ ಮೂಲಕ ತಂಬಾಕು, ಧೂಮಪಾನ, ಮದ್ಯಪಾನ ಇದನ್ನು ಮಾಡದೇ ಇರುವ ಹಾಗೆ ನೋಡಿಕೊಂಡ್ರೆ ಹೆಚ್ಚಿನ ಮಟ್ಟಕ್ಕೆ ನಾವು ಪ್ರೀ ಕ್ಯಾನ್ಸರನ್ನು ನಿಲ್ಲಿಸಬೇಕು. ಈ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಬೀಡಿ ಅಥವಾ ತಂಬಾಕು, ವಿಳೆದೆಲೆ, ಎಲೆ ಅಡಿಕೆ ಇದನ್ನು ಕೂಡ ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಿ ಅಥವಾ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದರೆ ಖಂಡಿತವಾಗ್ಲೂ ನಿಲ್ಲಿಸ್ಬೋದು. ಹೌದು ಡಾಕ್ಟರ್, ಈ ಪ್ರೀ ಕ್ಯಾನ್ಸರನ್ನು, ಓರಲ್ ಪ್ರೀ ಕ್ಯಾನ್ಸರನ್ನು ಪತ್ತೆ ಹಚ್ಚುವುದು ನೋಡಿ, ಬಾಯಿಯ ಸ್ವಯಂ ತಪಾಸಣೆ ನಡೆಸ್ಬೋದು. ಅದು ಹೇಗೆ ನಡೆಸ್ಬೋದು ಅಂತ ನಾನು ನಿಮಗೆ ವಿವರಿಸ್ತೇನೆ. ಬಾಯಿಯ ಸ್ವಯಂ ತಪಾಸಣೆ ನಡೆಸಿದಾಗ ಅಥವಾ ದಂತ ತಜ್ಞರ ಹತ್ರ ಹೋದಾಗ ಪ್ರೀ ಕ್ಯಾನ್ಸರ್ಸ್ ಕಂಡು ಬಂದಲ್ಲಿ ದಂತ ತಜ್ಞರು ಓರಲ್ ಎಕ್ಸ್ಫಾಲಿಯೇಟಿವ್ ಸೈಟಾಲಜಿಕಲ್ ಎಕ್ಸಾಮಿನೇಷನ್ ಅಥವಾ ಓರಲ್ CDX ಅಥವಾ ಬ್ರಷ್ ಬಯಾಪ್ಸಿ ಅಥವಾ ವೆಲ್ ಸ್ಕೋಪ್, ವಿಜುವಲಿ ಎನ್ಹ್ಯಾನ್ಸ್ ಲೀಷನ್ ಸ್ಕೋಪಿ, ಈ ಥರ ಹಲವಾರು ರೀತಿಯಿಂದ ಅಥವಾ ಟಾಲಿಡೀನ್ ಬ್ಲೂ ಸ್ಟೈನಿಂಗ್ ಇದನ್ನೆಲ್ಲ ಈ ವೇರಿಯಸ್ ಡಯಾಗ್ನೋಸ್ಟಿಕ್ ಮೊಡ್ಯಾಲಿಟೀಸ್ ಯೂಸ್ ಮಾಡಿ ಪ್ರೀ ಕ್ಯಾನ್ಸರನ್ನು ಪತ್ತೆ ಹಚ್ತಾರೆ. ಇದರಲ್ಲಿ ವೆಲ್ ಸ್ಕೋಪ್ ಅಂತ ಒಂದು ಎಕ್ವಿಪ್ಮೆಂಟ್ ಏನಿದೆ, ವಿಜುವಲಿ ಎನ್ಹ್ಯಾನ್ಸ್ ಲೀಷನ್ ಸ್ಕೋಪ್ ಅಂತ, ಇದು ಒಬ್ಬರಿಗೆ ಪ್ರೀ ಕ್ಯಾನ್ಸರ್ ಇದೆಯಾ ಅಂತ ನೋಡಲಿಕ್ಕೆ ಕೇವಲ 10 ನಿಮಿಷ ತಗೊಳ್ತದೆ. ಮತ್ತು ಇದರಲ್ಲಿ ಒಂದು ಲೈಟ್ ಬರ್ತದೆ. ಈ ಲೈಟ್ ಇಲ್ಯುಮಿನೇಟ್ ಆದಾಗ, ಬ್ಲೂ ಕಲರ್ ಲೈಟ್ ಇಲ್ಯುಮಿನೇಟ್ ಆದಾಗ, ಲೈಟ್ ಆ್ಯಪಲ್ ಗ್ರೀನ್ ಇದ್ದರೆ ಅದನ್ನು ನಾವು ನಾರ್ಮಲ್ ಅಂತ ಪರಿಗಣಿಸಿ ಡಾರ್ಕ್ ಆಗಿ ಬಂದ ಏರಿಯಾಸನ್ನು ಪ್ರೀ ಕ್ಯಾನ್ಸರ್ ಅಂತ ನಾವು ಕರಿಬೋದು ಅಂತ ನಾವು ಒಂದು ಸಸ್ಪೆಕ್ಟೆಡ್ ಏರಿಯಾ ಅಂತ ಗುರುತಿಸ್ತೇವೆ. ಓಕೆ, ಸೊ ಇದರ ಬಿಹೈಂಡ್ ಒಂದಷ್ಟು ಸೈನ್ಸ್, ಒಂದಷ್ಟು ಟೆಕ್ನಾಲಜಿ. ಹೌದು, ಡೆಫಿನೆಟ್ಲಿ. ಮತ್ತು ಈಗ ತುಂಬ ಅಡ್ವಾನ್ಸ್ ಕೂಡ ಆಗಿದೆ. ಡಾಕ್ಟರ್, ಓರಲ್ ಪ್ರೀ ಕ್ಯಾನ್ಸರ್ ಬಗ್ಗೆ ಗಮನದಲ್ಲಿಟ್ಕೋಬೇಕಾದಂಥ ಸಂಗತಿಗಳು ಇದೆ ನೋಡಿ. ಓರಲ್ ಪ್ರೀ ಕ್ಯಾನ್ಸರ್ ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಬಾಯಿಯಲ್ಲಿ ನಾವು ಸಾಮಾನ್ಯವಾಗಿ ಏನಾದರೂ ಒಂದು ಚಿಕ್ಕ ಅಸಾಮಾನ್ಯತೆ ಕಂಡರೂ ಕೂಡ ಅದು ಯಾಕೆ ಹೀಗೆ ಉಂಟು, ಅದನ್ನು ರೋಗಿಗಳು ಎಲ್ಲರೂ ಅದನ್ನು ಯೋಚನೆ ಮಾಡಿ ಯಾಕೆ ಹೀಗೆ ಉಂಟು ಅಂತ ಹೋಗಿ ಹತ್ತಿರದ ದಂತ ವೈದ್ಯರನ್ನು ಅಥವಾ ವೈದ್ಯರನ್ನು ಸಂದರ್ಶಿಸಿ ಇದು ಹೇಗೆ ಅಪಾಯಕಾರಿ, ಇದು ಹೇಗೆ ಇದನ್ನು ನಿಲ್ಲಿಸ್ಬೋದು, ಯಾಕೆ ಈ ಥರ ಬಾಯಲ್ಲಿ ವೇರಿಯೇಷನ್ ಉಂಟಾಗಿದೆ, ಇದು ಪ್ರೀ ಕ್ಯಾನ್ಸರ್ ಹೌದೇ, ಇದು ಪ್ರೀ ಕ್ಯಾನ್ಸರ್ ಅಲ್ಲವೇ, ಇದು ಪ್ರೀ ಕ್ಯಾನ್ಸರ್ ಅದರಲ್ಲಿ ತಾವು ಏನು ಮಾಡಬೇಕು, ಇದನ್ನೆಲ್ಲ ತಕ್ಷಣ ಹೋಗಿ ಅರಿತುಕೊಳ್ಬೇಕು. ಡಾಕ್ಟರ್, ಈಗ ಪೇಷಂಟ್ಸ್ ಹಳ್ಳಿ ಪ್ರದೇಶದಲ್ಲಿದ್ದರೆ ಅಥವಾ ತಜ್ಞರು ದೂರ ಇದ್ದರೆ ಒಂದು ಚಿಕ್ಕದಾಗಿ ಒಂದು ಸಂಶಯ ಬಂದರೆ ಅದನ್ನು ನಿವಾರಿಸ್ಕೊಳ್ಬೋದಾದಂಥ ವಿಧಾನ ಯಾವುದಾದ್ರೂ? ನೋಡಿ, ಸಂಶಯ ಅಂತಲ್ಲ, ಹಳ್ಳಿ ಪ್ರದೇಶದಲ್ಲಿದ್ದರೂ ಅರ್ಬನ್ ಸಿಟೀಸಲ್ಲಿದ್ದರೂ ಕೂಡ ಪ್ರೀ ಕ್ಯಾನ್ಸರನ್ನು ಸ್ವಂತವಾಗಿ ಸ್ವಯಂ ತಪಾಸಣೆ ಮಾಡಿ ನೋಡ್ಕೋಬೋದು. ಸ್ವಯಂ ತಪಾಸಣೆಗೆ ಹಲವಾರು ಸ್ಟೆಪ್ಸ್ ಇರ್ತದೆ. ಅದನ್ನು ನಾವು ಒಂದು 6 ತಿಂಗಳಿಗೊಮ್ಮೆ, ಯಾರಾದರೂ ಹ್ಯಾಬಿಟ್ ಇರುವವರು, ಧೂಮಪಾನ ಮದ್ಯಪಾನ ಜಾಸ್ತಿ ಮಾಡುವವರು, ಅವರು ಅದನ್ನು ಕಂಟಿನ್ಯೂಸ್ ಆಗಿ ಯಾವಾಗಲೂ ಫ್ರೀಕ್ವೆಂಟಾಗಿ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಏನಾದರೂ ಬಾಯಿಯಲ್ಲಿ ಯಾವುದಾದ್ರೂ ಕಲರಿನ ವ್ಯತ್ಯಾಸ ಇದೆಯಾ, ಯಾವುದಾದ್ರೂ ಗೆಡ್ಡೆ, ಊತ ಆ ಥರ ಏನಾದರೂ ಉಂಟಾ ಅಂತ ನೋಡಲಿಕ್ಕೆ ತುಂಬ ಉಪಕಾರಿಯಾಗ್ತದೆ. ಇದೇನಾದರೂ ಅವರಿಗೆ ಸಂಶಯ ಆದಲ್ಲಿ ತಕ್ಷಣ ವೈದ್ಯರ ಹತ್ರ ಹೋಗಿ ಅವರು ತೋರಿಸ್ಕೊಳ್ಬೋದು. ಓರಲ್ ಕ್ಯಾನ್ಸರ್ ಹಾಗೂ ಪ್ರೀ ಕ್ಯಾನ್ಸರನ್ನು ಸ್ವಯಂ ತಪಾಸಣೆಯಿಂದ ಕೂಡ ನಾವು ನೋಡ್ಬೋದು. ಹಾಗೂ ನಮಗೆ ಸಂದೇಹವಿದ್ದಲ್ಲಿ ದಂತ ತಜ್ಞರ ಹತ್ರ, ವೈದ್ಯರ ಹತ್ರ ಹೋಗಿ ಸಂದರ್ಶಿಸಿ ಓರಲ್ ಕ್ಯಾನ್ಸರ್ ಹಾಗೂ ಪ್ರೀ ಕ್ಯಾನ್ಸರ್ ಇದೆಯೇ ಅಂತ ನೋಡ್ಬೋದು. ಇದನ್ನು ಮಾಡುವ ವಿಧಾನ, ಮೊದಲನೆಯದಾಗಿ ತಲೆ ಹಾಗೂ ಬಾಯಿ, ಮುಖ, ಕುತ್ತಿಗೆ ಭಾಗದಲ್ಲಿ ಯಾವುದಾದರೂ ಅಸಾಮಾನ್ಯ ಉಂಡೆಗಳು, ಉಬ್ಬುಗಳಿದೆಯೇ, ಲಂಪ್ಸ್ ಆರ್ ಬಂಪ್ಸ್ ಇದೆಯೇ ಎಂದು ನೋಡಬೇಕು. ನಂತರ ನಾಲಿಗೆಯ ಎಡ, ಬಲ, ಮೇಲೆ, ಕೆಳಗೆ ಯಾವುದಾದರೂ ಕೆಂಪಾದ ಅಥವಾ ಬಿಳಿಯಾದ ಪ್ಯಾಚ್ ಯಾವುದಾದರೂ ಇದೆಯಾ ಅಂತ ನೋಡಬೇಕು. ನಂತರ ಬಾಯಿಯ ಒಳಪೊರೆ ಅಥವಾ ಇನ್ನರ್ ಲೈನಿಂಗ್ ಆಫ್ ಮ್ಯೂಕೋಸಾ ಅಂತ ಏನು ಹೇಳ್ತೇವೆ, ಸಾಮಾನ್ಯವಾಗಿ ಪಿಂಕ್ ಕಲರ್ನಲ್ಲಿರ್ತದೆ, ಅಲ್ಲಿ ಯಾವುದಾದ್ರೂ ಬಿಳಿ ಅಥವಾ ಕೆಂಪಾದ ಪ್ಯಾಚ್ ಇದೆಯಾ ಅಂತ ಪರಿಶೀಲಿಸಬೇಕು. ಅದಾದ ಮೇಲೆ ಅಂಗುಳ, ಇದು ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಮೇಲೆ ತಲೆ ಎತ್ತಿ ಅಂಗುಳದಲ್ಲಿ ಯಾವುದಾದರೂ ಉಬ್ಬುಗಳಿದೆಯಾ ಅಂತ ಪರಿಶೀಲಿಸಬೇಕು. ನಂತರ ಬಾಯಿಯ ಕೆಳಗಡೆ ಹಾಗೂ ತುಟಿಯನ್ನು ಈ ಥರ ರಿಟ್ರ್ಯಾಕ್ಟ್ ಮಾಡಿ ಯಾವುದಾದರೂ ಕೆಂಪು ಅಥವಾ ಬಿಳಿಯ ಪ್ಯಾಚ್ ಇದೆಯಾ ಅಂತ ಚೆಕ್ ಮಾಡಬೇಕು. ಕೆಳಗಡೆಯ ತುಟಿ ರಿಟ್ರ್ಯಾಕ್ಟ್ ಮಾಡಿ ನೋಡಿ, ಮತ್ತು ಮೇಲಿನ ತುಟಿಯನ್ನು ಕೂಡ ಹೀಗೆ ಚೆಕ್ ಮಾಡಿ ಈ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ಅಳವಡಿಸುವುದರಿಂದ ರೋಗ ಪತ್ತೆ ಹಚ್ಚುವಿಕೆಯಲ್ಲಿ ತುಂಬ ಫಲಕಾರಿಯಾಗಬಹುದು.
ಡಾಕ್ಟರ್ ಹೀಗೆ ಮಾತಾಡಬೇಕಾದ್ರೆ ನೀವು ನಂಗೆ ಮೆನ್ಷನ್ ಮಾಡಿದ್ರಿ, ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲಸ ಮಾಡಿ ಆಮೇಲೆ ಸೌದಿ ಅರೇಬಿಯಾಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಮತ್ತೆ ಈಗ ಇಲ್ಲಿ ಬಂದಿದ್ದೀರಾ ಅಂತ. ಸೊ ಈಗ ಈ ಓರಲ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ ಸೌದಿ ಅರೇಬಿಯಾಗೂ ಇಲ್ಲಿಗೂ ಏನು ನಿಮಗೆ ಚೇಂಜಸ್ ಕಾಣುತ್ತೆ? ಏನು ಓರಲ್ ಕ್ಯಾನ್ಸರ್ ಅನ್ನೋದು ನಾನು ಭಾರತ ಉಪಖಂಡದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ದು ಯಾಕೆಂದರೆ ಇಲ್ಲಿ ನಾವು ತಂಬಾಕು ಸೇವನೆ ಎಲ್ಲ ನಾವು ನೋಡ್ತೇವೆ. ಸೌದಿ ಅರೇಬಿಯಾದಲ್ಲಿ ಕೂಡ ಜಜಾನ್ ಅಂತ ಒಂದು ಪ್ರಾಂತ್ಯ ಇದೆ. ಆ ಪ್ರಾಂತ್ಯ ಯಮನ್ ದೇಶದ ಬಾರ್ಡರ್ನಲ್ಲಿ ಇರ್ತದೆ. ಅಲ್ಲಿ ಈ ತಂಬಾಕು ಶಮ್ಮ ಲೀವ್ಸ್ ಅಂತ ಏನು ಹೇಳ್ತಾರೆ ಅದರ ಕನ್ಸಂಪ್ಷನ್ ಇರುವುದರಿಂದ ಆ ಒಂದು ಪ್ರಾಂತ್ಯದಲ್ಲಿ ನಾವು ನೋಡ್ತೇವೆ, ಜಾಸ್ತಿ ಆಗಿರ್ತದೆ ಆ ಥರ. ಅದಲ್ಲದೆ ಹಲವಾರು ಪ್ರೀ ಕ್ಯಾನ್ಸರಸ್ ಲೀಷನ್ಸ್, ಅದೇ ನಾನು ಬಿಳಿಯ ಮಚ್ಚೆ ಥರ ಲೂಕೋಪ್ಲೇಕ್ಯಾ, ಎರಿಥ್ರೋಪ್ಲೇಕ್ಯಾ, ಬೇರೆ ಬೇರೆ ಟೈಪ್ನ ಸ್ಮೋಕಿಂಗ್ ಇರ್ತದೆ, ಶೀಶಾ ಸ್ಮೋಕಿಂಗ್ ಇರ್ತದೆ, ಅದನ್ನು ಕೂಡ ನಾವು ನೋಡ್ತೇವೆ. ಇನ್ನೊಂದು ಏನು ಅಂದರೆ ಆನ್ ದ ರೈಸ್ ನಾನು ನೋಡಿದ್ದೇನೆಂದರೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ಇರುವುದಿಲ್ಲ, ಅಲ್ಲಿ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ಸ್ಮೋಕಿಂಗ್ ಕೂಡ ನಾವು ನೋಡ್ತೇವೆ. ಇಲ್ಲ, ಕ್ಯಾನ್ಸರ್ ಪ್ರಮಾಣ ಅಲ್ಲಿ ಎಲ್ಲ ಕಡೆ ಅಷ್ಟು ಜಾಸ್ತಿ ಇಲ್ಲ, ಬರೀ ಆ ಜಜಾನ್ ಪ್ರಾಂತ್ಯದ ಬಾರ್ಡರ್ನಲ್ಲಿ ಮಾತ್ರ ತಂಬಾಕಿನ ಸೇವೆಯೇ ಜಾಸ್ತಿ ಇರುವುದರಿಂದ ಅದಿದೆ. ಈಗಿನ ಜನರೇಷನ್ನಲ್ಲಿ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ಅಥವಾ ವೇಪಿಂಗ್ ಅಂತ ಏನು ಹೇಳ್ತಾರೆ, ಎಲೆಕ್ಟ್ರಾನಿಕ್ ಸಿಗರೆಟ್ ಸ್ಮೋಕಿಂಗ್ ಈಸ್ ಆನ್ ದ ರೈಸ್. ಇದು ನಾವು ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಓರಲ್ ಕ್ಯಾನ್ಸರ್ ಬಗ್ಗೆ ಏನಾದರೂ ಹೇಳಬೇಕು ಅಂತಾದರೆ ಏನು ಹೇಳಿ? ನೋಡಿ, ಓರಲ್ ಕ್ಯಾನ್ಸರ್ ಇರ್ಬೋದು, ಪ್ರೀ ಕ್ಯಾನ್ಸರ್ ಇರ್ಬೋದು, ಇದನ್ನು ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವರು ಗ್ರಹಿಸ್ಬೋದು, ತುಂಬ ವರ್ಷ ಧೂಮಪಾನ ಮಾಡಿದರು, ಮದ್ಯಪಾನ ಮಾಡಿದರು, ಓರಲ್ ಕ್ಯಾನ್ಸರ್ ಬರಲಿಲ್ಲ, ಅದು ಏನು ತೊಂದರೆ ಇಲ್ಲ. ಹಾಗೆ ಕೆಲವರು ಧೂಮಪಾನ ಮದ್ಯಪಾನ ಮಾಡದೇ ಇರೋರಲ್ಲಿ ಕೂಡ ನಾವು ಓರಲ್ ಕ್ಯಾನ್ಸರ್ ಹಾಗೂ ಪ್ರೀ ಕ್ಯಾನ್ಸರನ್ನು ನೋಡ್ತೇವೆ. ಸೊ ಬಾಯಿಯಲ್ಲಿ ಯಾವುದಾದ್ರೂ ಒಂದು ಅಸಾಮಾನ್ಯವಾದ ಚೇಂಜಸ್ ನೋಡಿದ ತಕ್ಷಣ ದಂತವೈದ್ಯರನ್ನು ಅಥವಾ ದಂತವೈದ್ಯಕೀಯ ಕಾಲೇಜುಗಳಿಗೆ ಬಂದು ನುರಿತ ತಜ್ಞರಿಂದ ಅದನ್ನು ಯಾಕೆ ಈ ಥರ ಆಗಿದೆ ಅಂತ ನೋಡಿ ಅದನ್ನು ಡಯಾಗ್ನೋಸ್ ಮಾಡಿ ಅತ್ಯಂತ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವುದನ್ನು ಖಂಡಿತವಾಗಿ ನಿಲ್ಲಿಸುವ ನಿಟ್ಟಿನಲ್ಲಿ ಸಮಾಜದ ಎಲ್ಲರೂ ಕೆಲಸ ಮಾಡಬೇಕಾಗ್ತದೆ. ಡಾಕ್ಟರ್, ಇದುವರೆಗೂ ಓರಲ್ ಕ್ಯಾನ್ಸರ್ ಕುರಿತಾಗಿ, ಪ್ರೀ ಕ್ಯಾನ್ಸರ್ ಕುರಿತಾಗಿ, ಇದನ್ನು ತಡೆಗಟ್ಟುವುದು ಹೇಗೆ, ಮುನ್ನೆಚ್ಚರಿಕೆ ಕ್ರಮ ಹೇಗೆ, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ರು. ಧನ್ಯವಾದ. ನಾನು ಐ ಥ್ಯಾಂಕ್ ದ ಡಿಪಾರ್ಟ್ಮೆಂಟ್ ಆಫ್ ಓರಲ್ ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ, ಏನಪೋಯ ಡೆಂಟಲ್ ಕಾಲೇಜ್, ಏನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ. Also I thank Dr. Anne Maria Joy and Namma TV for supporting us. Thank you. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಓರಲ್ ಕ್ಯಾನ್ಸರ್ ಕುರಿತಾಗಿ, ಓರಲ್ ಕ್ಯಾನ್ಸರ್ಗಿರುವಂಥ ಚಿಕಿತ್ಸೆಯ ಕುರಿತಾಗಿ, ಪ್ರೀ ಕ್ಯಾನ್ಸರ್ ಹಾಗೂ ಓರಲ್ ಕ್ಯಾನ್ಸರ್ಗಿರುವಂಥ ವ್ಯತ್ಯಾಸದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ ಪಡ್ಕೊಂಡ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.